ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಕೊಟ್ಟಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಕೊಲಂಗರೆ ಫ್ಯಾಮಿಲಿಯವರು, ಕೊಲಂಗರೆ ಎಂದರೆ ಒಂದು ಸಣ್ಣ ಒಂದು ಪ್ರದೇಶ. ಅಲ್ಲಿರುವಂಥ ಎಲ್ಲ ಫ್ಯಾಮಿಲಿಯವರು ಅಂದರೆ ಒಂದು ಆಸುಪಾಸಿನಲ್ಲಿರುವಂಥ ಜನರು ತಮ್ಮ ಕೊಲಂಗರೆ ಕುಟುಂಬದವರಿಗೆ ಸುಮಾರು ಒಂದು 30ಕ್ಕೂ ಜಾಸ್ತಿ ಕುಟುಂಬದವರಿಗೆ ಈ ಲಾಕ್ಡೌನ್ ಸಂದರ್ಭದಲ್ಲಿ ಆಗಿರುವಂಥ ಸಂಕಷ್ಟಕ್ಕೆ ಸ್ಪಂದನೆಯನ್ನು ಕೊಟ್ಟು 1 ತಿಂಗಳ ರಂಜಾನಿಗೆ ಬೇಕಾದಂತಹ ದಿನಸಿ ಸಾಮಗ್ರಿಗಳನ್ನು ಹಾಗೂ ಖರ್ಚಿಗೆ ಬೇಕಾದ ಧನ ಸಹಾಯವನ್ನು ಕೊಟ್ಟು ಸಹಕರಿಸಿದ್ದಾರೆ. ಇದಕ್ಕೆ ಸಹಕರಿಸಿದಂತಹ ಕೊಲಂಗರೆ ಫ್ಯಾಮಿಲಿಯ ಎಲ್ಲ ಸದಸ್ಯರಿಗೂ ಅಲ್ಲಾಹನು ಅಪಾರ ಅನುಗ್ರಹವನ್ನು ವರ್ಷಿಸಲಿ ಹಾಗೂ ಅಲ್ಲಾಹನು ಅವರಿಗೆ ಯಥೇಚ್ಛವಾಗಿ ದೀರ್ಘಾಯುಸ್ಸನ್ನು ಕೊಡಲಿ, ಯಥೇಚ್ಛವಾಗಿ ತಮ್ಮ ಸಂಪತ್ತನ್ನು ಇನ್ನೂ ಹೆಚ್ಚು ಮಾಡಲಿ ಎಂದು ಹೇಳುತ್ತಾ 12 ಮಾತನ್ನು ಮುಗಿಸ್ತಾ ಇದ್ದಾನೆ. ಅಸ್ಸಲಾಮು ಅಲೈಕುಂ.